ವಿಶಿಷ್ಟ ಕಾರ್ಯಕ್ರಮಗಳ ಮೂಲಕ ಮನೆ ಮಾತಾಗಿರುವ ವಿ4 ನ್ಯೂಸ್ ಕರ್ನಾಟಕ ಇಂದು ಮತ್ತೊಂದು ವಿಶೇಷ ಕಾರ್ಯಕ್ರಮ ನಡೆಸುವ ಮೂಲಕ ಪ್ರೇಕ್ಷಕರ ಮನ್ನಣೆಯನ್ನ ಗಳಿಸಿದ. ಹೌದು, ಸಿಎ ಪರೀಕ್ಷೆಯಲ್ಲಿ ದೇಶಕ್ಕೆ ಪ್ರಥಮ ರ್ಯಾಂಕ್ ಪಡೆದ ಋತು ಕ್ಲೇರ್ ಡಿ ಸಿಲ್ವಾ ಅವರಿಗೆ ವಿ4 ನ್ಯೂಸ್ ಸ್ಟುಡಿಯೋವನ್ನೇ ವೇದಿಕೆ ಮಾಡಿ ಸಾರ್ವಜನಿಕರಿಗೆ ಅಭಿನಂದನೆ ಸಲ್ಲಿಸಲು ಅವಕಾಶ ಮಾಡಿಕೊಟ್ಟಿದೆ. ಮಂಗಳೂರಿನ ಎಯ್ಯಾಡಿಯಲ್ಲಿರುವ ವಿ4 ನ್ಯೂಸ್ ಸ್ಟುಡಿಯೋದಲ್ಲಿ ಹಮ್ಮಿಕೊಂಡಿದ್ದ ಸಾರ್ವಜನಿಕ ಅಭಿನಂದನಾ ಸಮಾರಂಭದಲ್ಲಿ ಹಲವಾರು ಸಂಘ ಸಂಸ್ಥೆಗಳು, ರಾಜಕೀಯ ಮುಖಂಡರು ಅಭಿನಂದನಾ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು. ಇನ್ನು ತುಳು ಪರಿಷತ್ ವತಿಯಿಂದ ಗೌರವಾಧ್ಯಕ್ಷ ಸ್ವರ್ಣ ಸುಂದರ್ ಹಾಗೂ ಪ್ರಧಾನ ಕಾರ್ಯದರ್ಶಿ ಬೆನೆಟ್ ಅಮ್ಮಣ್ಣ ಅವರು ಋತು ಕ್ಲೇರ್ ಡಿ ಸಿಲ್ವಾ ಅವರನ್ನ ಶಾಲು ಹೊದಿಸಿ ಸ್ಮರಣಿಕೆ ಹಾಗೂ ಪುಸ್ತಕ ನೀಡಿ ಸನ್ಮಾನಿಸಿದರು. ವಿಶೇಷವಾಯಿನಂಚಿನ ಈ ಜಿಲ್ಲೆಗೆ ಒಂಜಿ ಪುದರ್ ಬರ್ಪಿನಂಚಿನ ಈ ಜಿಲ್ಲೆಗೆ ಒಂಜಿ ಗೌರವ ಬರ್ಪಿನಂಚಿನ ಒವೇ ಒಂಜಿ ಕೆಲಸ ಮಲ್ತನಲ್ಲ ಅವೇನೆ ನಮ್ಮ ತೆರೀದು ಆ ಗೌರವವನ್ನು ಮಲ್ತಿನಂಚಿನ ಅಕಲಿಗೆ ನಮ್ಮ ಒಂಜಿ ವಿಶೇಷವಾಯಿನ ಒಂಜಿ ಗೌರವ ಕೊರ್ಪಿನಂಚಿನ ಒಂಜಿ ವಿಶೇಷ ಸಂದರ್ಭ ಅವೇನೇ ಇನ್ನು ನಮ್ಮ ಮುಲ್ಪ ಮಲ್ತಂದುಲ್ಲ. ನಮ್ಮ ಋತು ಡಿ ಸಿಲ್ವಾ ಮಿರ್ನ ಸಾಧನೆ ಇಂಚಿನ ಪಂಪಿನೇ ಇತ್ತನಿಕುಲು ತೆರೀದಾರೆ. ಇಡೀ ದೇಶಗೆ ಒಂಜಿ ಸಿಎ ಪರೀಕ್ಷೆಡು ಒಂಜಿ ಪ್ರಥಮ ವೈನಂಚಿನ ಒಂಜಿ ರ್ಯಾಂಕಿನ ಗೆಪ್ಪುನ್ ಪಂಡ ಅವು ಆತ ಸುಲಭದ ಕೆಲಸತ್ತೆ. ಬೋರ್ತಿನಾತ್ ಸಾವಿರ ಗಟ್ಟಲೆ ಜನತ ನಡುಟು ಬರ್ತದೆ. ಈ ಒಂಜಿ ನಮ್ಮ ಪ್ರತಿಭೆನೆ ಮುಲ್ಪ ಅನಾವರಣ ಮಲ್ಪನಂಚಿನ ಅರ್ನ ಒಂಜಿ ಮೋನೆಡು ತೆಲಿಕೆಯನ್ನು ತೂಪಿನಂಚಿನ ಒಂಜಿ ಅವಕಾಶ ಸಿಕ್ಕಿದೆ. ಇದೇ ವೇಳೆ ವಾಣಿಜ್ಯ ತೆರಿಗೆ ಇಲಾಖೆಯ ಜಂಟಿ ಆಯುಕ್ತರಾದ ಮೀರಾ ಪಂಡಿತ್ ಸನ್ಮಾನಿಸಿ ಅಭಿನಂದಿಸಿದ್ರು. ಕಾರ್ಯಕ್ರಮದ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸಿದ್ರು. During this COVID times where everybody has been complaining that we felt a lack of schooling, the college, the education system, etc. There is one positive inspiration that can be drawn from Ruth. And that is, in spite of all the deficiencies that we could have come across, she has made the best use of this time, the COVID time, and she has stood as an all-rounder, number one in the country. So that means even amongst the adversities, we can do our best. That kind of example has been put forth by Ruth de Silva. So I congratulate her and her mother who is standing beside her, who has been an all-time strength, Madam Rosia. So I congratulate both of them for this success and wish them all the very best. ದಕ್ಷಿಣ ಕನ್ನಡ ಜಿಲ್ಲಾ ಬಸ್ ಮಾಲಕರ ಸಂಘದ ಅಧ್ಯಕ್ಷ ಜಯಶೀಲ ಅಡ್ಯಂತಾಯ, ರಾಜೀವ್ ಗಾಂಧಿ ಪಂಚಾಯತ್ ರಾಜ್ ಸಂಘಟನೆಯ ಮುಖಂಡರಾದ ಸುಬೋಧ್ ಆಳ್ವ ಹಾಗೂ ಯೋಗೀಶ್ ಅವರು ಸನ್ಮಾನಿಸಿದರು. ಇದೇ ಸಂದರ್ಭದಲ್ಲಿ ಮಂಗಳೂರಿನ ಲಯನ್ಸ್ ನೇತ್ರಾವತಿ, ಪುತ್ತೂರಿನ ಸತ್ಯಶಾಂತ ಪ್ರತಿಷ್ಠಾನದ ಅಧ್ಯಕ್ಷೆ ಶಾಂತ ಕುಂಟನಿ, ಕಥಾಬಿಂದು ಪ್ರತಿಷ್ಠಾನದ ಪ್ರದೀಪ್, ಮಂಗಳೂರು ಲಯನ್ಸ್ ಸರಸ್ವತಿ, ದಕ್ಷಿಣ ಕನ್ನಡ ಜಿಲ್ಲಾ ರೈತ ಸಂಘದ ವತಿಯಿಂದ ಅಭಿನಂದನೆ ಸಲ್ಲಿಸಿದರು. ಜಿಲ್ಲಾ ರೈತ ಸಂಘದ ಪ್ರಧಾನ ಕಾರ್ಯದರ್ಶಿ ಪ್ರೇಮನಾಥ್ ಶೆಟ್ಟಿ ಬಾಲ್ತಿಲಾ, ಮುಖಂಡ ರಾಯ್ ಕಾರ್ಲು, ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ನ ಮಾಜಿ ಅಧ್ಯಕ್ಷೆ ಮಮತಾ ಗಟ್ಟಿ ಅವರ ಸುಪುತ್ರ ಪ್ರಜ್ವಲ್ ಅವರು ಋತು ಕ್ಲೇರ್ ಡಿ ಸಿಲ್ವಾ ಅವರನ್ನ ಶಾಲು ಹೊದಿಸಿ ಫಲಪುಷ್ಪ ನೀಡಿ ಗೌರವಿಸಿದ್ರು. ಇನ್ನು ರಾಷ್ಟ್ರೀಯವಾದಿ ಕ್ರೈಸ್ತ ಸಂಘಟನೆ ನಟಿ ಸರೋಜ್ ರಾವ್, ಸಾಮಾಜಿಕ ಕಾರ್ಯಕರ್ತೆ ಪ್ರೀತಿ ಕರ್ಕೇರ ಹಾಗೂ ಸುಪುತ್ರ, ಐಕ್ಯಂ ಸಂಸ್ಥೆ, ಜಿಲ್ಲಾ ಮಹಿಳಾ ಕಾಂಗ್ರೆಸ್ನ ಸದಸ್ಯರು, ಜಿಲ್ಲಾ ಬಿಜೆಪಿ ವತಿಯಿಂದ ಹಿರಿಯ ಬಿಜೆಪಿ ಮುಖಂಡ ಹಾಗೂ ಮೋಡಾ ಅಧ್ಯಕ್ಷ ರವಿಶಂಕರ್ ಮಿಜಾರ್ ಅವರು ರ್ಯಾಂಕ್ ವಿಜೇತೆಯನ್ನ ಸನ್ಮಾನಿಸಿದರು. ಇವತ್ತು ಬ್ಯಾಂಕಿಂಗ್ ಕ್ಷೇತ್ರದಲ್ಲಿ ಅಗ್ರಮಾನ್ಯ ಒಂದು ಸ್ಥಿತಿಯಲ್ಲಿರುವಂತಹ ದಕ್ಷಿಣ ಕನ್ನಡ ಜಿಲ್ಲೆಯ ಒಂದು ಸುಪುತ್ರಿ ಇವತ್ತು ಮೊದಲನೇ ರ್ಯಾಂಕ್ ಬರುವ ಮುಖಾಂತರ ದೇಶಕ್ಕೆ ಮತ್ತೊಮ್ಮೆ ನಾವು ತೋರಿಸಿದ್ದೇವೆ ಅಂತ ಹೇಳಿದರೆ, ನಾವು ಬ್ಯಾಂಕಿಂಗ್ ಕ್ಷೇತ್ರ ಮಾತ್ರ ಅಲ್ಲ, ನಾವು ಚಾರ್ಟೆಡ್ ಅಕೌಂಟೆನ್ಸಿ ಅಂತ ಒಂದು ಕ್ಷೇತ್ರದಲ್ಲೂ ಸಹ ಮೊದಲನೇ ರ್ಯಾಂಕನ್ನು ಪಡೆಯುವಂತಹ ಸ್ಥಿತಿಯಲ್ಲಿ ನಾವು ಇದ್ದೇವೆ ಅಂತ ಅವರು ತೋರಿಸಿಕೊಟ್ಟಿದ್ದಾರೆ. ಇದು ಬಹಳ ಒಂದು ಒಳ್ಳೆಯ ವಿಚಾರ. ಮತ್ತು ಇವರಂತಹ ಹಲವು ಪ್ರತಿಭೆಗಳಿಗೆ ಇವತ್ತು ಒಂದು ಮಾರ್ಗದರ್ಶನವನ್ನು ಇವರು ಕೊಟ್ಟಾಗೆ ಆಗಿದೆ ತಾರನಾಥ್ರವರೇ.
ಮತ್ತೆ ಇನ್ನೊಂದು ವಿಷಯ ಏನಂತ ಹೇಳಿದರೆ, ಈಗ ಇವರು CA ಮಾಡಿದ್ರು, ಇನ್ನು ಹಲವಾರು ಕಂಪನಿಗಳು ಇವರನ್ನು ಖಂಡಿತವಾಗಿಯೂ ಕಾಂಟ್ಯಾಕ್ಟ್ ಮಾಡ್ತದೆ, ಪೈಪೋಟಿ ಅವರಲ್ಲಿ ಇರುತ್ತದೆ. ಆದರೆ ನನ್ನ ಒಂದು ಆಶೆ ಏನಂತ ಹೇಳಿದರೆ, ಇವರು ಇಷ್ಟು ಒಂದು ಇಂಟೆಲಿಜೆನ್ಸ್ ಅನ್ನು ಇಟ್ಕೊಂಡು ಇವರ ಏನು ಎಕ್ಸ್ಪೀರಿಯನ್ಸ್ ಇದೆ, ಎಕ್ಸ್ಪೋಜರ್ ಇದೆ, ಅದು ದಕ್ಷಿಣ ಕನ್ನಡ ಜಿಲ್ಲೆಗೆ ಸಿಗಬೇಕು ಅಂತ ನನ್ನ ಆಶೆ ಇದೆ. ಇದೇ ಸಂದರ್ಭದಲ್ಲಿ ಮಂಗಳೂರಿನ BNಯ್ಯ, ಸುನಿಲ್ ದತ್ ಪೈ ಮತ್ತು ಮೋಹನ್ ರಾವ್ ಅವರು ಋತುಕ್ಲೇರನ್ನ ಸನ್ಮಾನಿಸಿದ್ರು. It's a great privilege that Ruth has given a big name for Mangalore, being first in the CA. It's a great and pride moment for Mangalore, and it's a privilege to become here and give our token of our appreciation to her, and we are very happy, and she has given a big name for Mangalore, and I give a big all the best for our future. CA ಅಲ್ಲಿ ಫಸ್ಟ್ ರ್ಯಾಂಕ್ ಇಡೀ ನಮ್ಮ ದೇಶದಲ್ಲಿ ಬಂದಿರೋದಂಥ ದೊಡ್ಡ ಹೆಮ್ಮೆಯ ವಿಷಯ. ಅದು ಮಂಗಳೂರಿನವರು ಅಂತ ಹೇಳುವಾಗ ನಮಗೆ ತುಂಬ ಖುಷಿ ಆಯಿತು. ನಿಮಗೆ ಆಲ್ವೇಸ್ ಏನು ನಮ್ಮಿಂದ ಸಪೋರ್ಟ್ ಬೇಕು, ಗೈಡೆನ್ಸ್ ಬೇಕು, ನಾವಿದ್ದೇವೆ. ಆ್ಯಂಡ್ ಆಲ್ ದಿ ಬೆಸ್ಟ್ ಫಾರ್ ಯುವರ್ ಬ್ರೈಟ್ ಫ್ಯೂಚರ್. ಈ ಸಂದರ್ಭದಲ್ಲಿ ಋತುಕ್ಲೇರ್ ಅವರ ತಾಯಿ ರೋಸ್ ಮರಿಯಾ ಡಿಸಿಲ್ವಾ, ಮಾರ್ಗದರ್ಶಿ ನಂದಗೋಪಾಲ್, ಪತ್ರಕರ್ತ ರಮೇಶ್ ಪೆರ್ಲಾ ಮತ್ತಿತರರು ಉಪಸ್ಥಿತರಿದ್ದರು. ಇನ್ನು ಕಾರ್ಯಕ್ರಮವನ್ನು V4 ನ್ಯೂಸ್ನ ಪ್ರಧಾನ ಸಂಪಾದಕರಾದ ತಾರನಾಥ್ ಗಟ್ಟಿ ನಿರ್ವಹಿಸಿದ್ರು. ಬ್ಯೂರೋ ರಿಪೋರ್ಟ್ V4 ನ್ಯೂಸ್ ಮಂಗಳೂರು.